ರಕ್ಷಿತಾ. ಕರ್ವಾಲ್ ಪ್ಲಸ್ ಚಾನೆಲ್ಗೆ ಸ್ವಾಗತ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಿದ್ಧಗೊಂಡ ಆಸ್ಪತ್ರೆ ಕಟ್ಟಡದ ಒಳಸೌಕರ್ಯಗಳನ್ನು ಪೂರ್ಣಗೊಳಿಸದೆ ಕೇವಲ ಉದ್ಘಾಟನೆಗಾಗಿ ಆದುರ ಪಡುತ್ತಿರುವುದು ಜನರ ಆರೋಗ್ಯದ ಮೇಲೆ ಆಟವಾಡುವಂತಾಗಿದೆ ಎಂದು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸರ್ಕಾರದ ವಿರುದ್ಧ ಟೀಕೆ. ಕಾರವಾರ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಿದ್ಧಗೊಂಡ ಆಸ್ಪತ್ರೆ ಕಟ್ಟಡದ ಒಳಸೌಕರ್ಯಗಳನ್ನು ಪೂರ್ಣಗೊಳಿಸದೆ ಕೇವಲ ಉದ್ಘಾಟನೆಗಾಗಿ ಆತುರ ಪಡುತ್ತಿರುವುದು ಜನರ ಆರೋಗ್ಯದ ಮೇಲೆ ಆಟವಾಡುವಂತಾಗಿದೆ ಎಂದು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೀಘ್ರದಲ್ಲೇ ಕ್ರಿಮ್ಸ್ ಆಸ್ಪತ್ರೆಯ ಹೊಸ ಕಟ್ಟಡ ಉದ್ಘಾಟನೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಬಿಜೆಪಿಯಿಂದ ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಬಿರುಗಾಳಿ ಎಬ್ಬಿಸಲಾಯಿತು. ರೂಪಾಲಿ ನಾಯ್ಕ್ ಮಾತನಾಡುತ್ತಾ, ಕಾರವಾರ ಮತ್ತು ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ನೇತೃತ್ವದ ಹಿಂದಿನ ಸರ್ಕಾರವೇ ಬುನಾದಿ ಹಾಕಿದ್ದು, ಕಾರವಾರದ 450 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣಕ್ಕೆ 150 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಕೂಡ ಅದೇ ಸರ್ಕಾರ ಎಂದರು. ಶಿವರಾಮ್ ಹೆಬ್ಬಾರ್ ಉಸ್ತುವಾರಿ ಸಚಿವರಾಗಿದ್ದಾಗ 30 ಕೋಟಿ ಅನುದಾನಕ್ಕೆ ಅನುಮೋದನೆ ಸಿಕ್ಕಿತ್ತು. ಈಗ ಕಾಂಗ್ರೆಸ್ ನಾಯಕರು ಅದೇ ಅನುದಾನಕ್ಕೆ ತಮ್ಮ ಹೆಸರಿನ ಫಲಕ ಹಾಕಿಕೊಳ್ಳುತ್ತಿದ್ದಾರೆ. ಧೈರ್ಯವಿದ್ದರೆ ಈಗಿನ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಎಷ್ಟು ಅನುದಾನ ಬಿಡುಗಡೆ ಮಾಡಿದೆ ಎಂಬುದನ್ನು ದಾಖಲೆ ಸಮೇತ ತೋರಿಸಲಿ ಎಂದು ಅವರು ಸವಾಲು ಹಾಕಿದರು. ಅವರು ಮುಂದುವರೆದು, ಕಟ್ಟಡ ನಿಂತಿದ್ದರೂ ಅಗತ್ಯ ವೈದ್ಯಕೀಯ ಸೌಲಭ್ಯಗಳು ಇನ್ನೂ ಸಿಗುತ್ತಿಲ್ಲ ಎಂಬ ಗಂಭೀರ ಆರೋಪ ಮಾಡಿದರು. ನ್ಯೂರೋಸರ್ಜನ್, ಹೃದಯ ತಜ್ಞರು, ಡಯಾಲಿಸಿಸ್ ಯಂತ್ರಗಳು, ಎಂಆರ್ಐ ಸ್ಕ್ಯಾನರ್ ಇವೆಲ್ಲ ಮುತ್ತಿಗೆ ಹಾಕಿದಂತಾಗಿದೆ. 2 ವರ್ಷಗಳಲ್ಲಿ 1 ಎಂಆರ್ಐ ಯಂತ್ರವನ್ನು ತರಲು ಕೂಡ ಸರ್ಕಾರ ವಿಫಲವಾಗಿದೆ. ಚಿಕಿತ್ಸೆ ಸಿಗದೆ ಬಡವರು ಆಂಬ್ಯುಲೆನ್ಸ್ನಲ್ಲಿ ಬೇರೆ ಜಿಲ್ಲೆಗಳ ಕಡೆ ಹೋಗುವಾಗ ದಾರಿಯಲ್ಲೇ ಜೀವ ಕಳೆದುಕೊಳ್ಳುತ್ತಿರುವ ಘಟನೆಗಳು ನಮ್ಮ ಕಣ್ಣ ಮುಂದಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದಲ್ಲದೆ ಹಾಲಕ್ಕಿ ಸಮುದಾಯಕ್ಕೆ ಮೀಸಲಿಟ್ಟ 3 ಕೋಟಿ, ವೈಶ್ಯ ಸಮುದಾಯಕ್ಕೆ ನಿಗದಿಪಡಿಸಿದ್ದ 6 ಕೋಟಿ ಹಾಗೂ ಮಾಲಾದೇವಿ ಮೈದಾನಕ್ಕಾಗಿ ಮೀಸಲಿಟ್ಟ 8 ಕೋಟಿಗಳನ್ನು ಸರ್ಕಾರ ಬೇರೆಡೆಗೆ ವರ್ಗಾಯಿಸಿರುವುದಾಗಿ ಅವರು ಆರೋಪಿಸಿದರು. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಇಲಾಖೆಗಳ ಕೋಟ್ಯಂತರ ಅನುದಾನ ಇತರ ಕಡೆ ಬಳಕೆಯಾಗುತ್ತಿದೆ. ರಸ್ತೆಗಳ ಗುಂಡಿ ಮುಚ್ಚುವಷ್ಟಕ್ಕೂ ಹಣವಿಲ್ಲದ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಕಾಲದಲ್ಲಿ ತಂದ 350 ಕೋಟಿ ರೂಪಾಯಿ ಉಳಿದ ಹಣ ಏನಾಯಿತು? ಇವತ್ತು ನಡೆಯುತ್ತಿರುವ ಕಾಮಗಾರಿಗಳಲ್ಲಿ ಕಮಿಷನ್ ಯಾರು ಹೊಡೆಯುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ನಮ್ಮ ಸರ್ಕಾರದಲ್ಲಿ ನಾನು ಕೂಡ MLA ಆದಾಗ ಸುಮಾರು 150 ಕೋಟಿ ರೂಪಾಯಿದಲ್ಲಿ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜಿನ ಪಕ್ಕದಲ್ಲಿ 450 ಹಾಸಿಗೆ ಉಳ್ಳ ಒಂದು ಕಟ್ಟಡ ಈಗಾಗಲೇ ಇವತ್ತಿನ ದಿವಸಕ್ಕೆ ನಿರ್ಮಾಣ ಆಗಿದೆ. ಜೊತೆಯಲ್ಲಿ ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡ್ತೀವಿ ಅಂತ ನಾವು ಆವಾಗ ಜಾಗ ಹುಡುಕಿ ಆವಾಗ ಫೈನಲ್ ಮಾಡಿದ್ವಿ. ತದನಂತರ ಬಂದಿರುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವುದೇ ಥರದ ಈ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಬಂದಂಥ ಶಾಸಕರುಗಳು ನಾವು 2 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳನ್ನು ಮಾಡ್ತೇವೆ, ಜನರಿಗೆ ಈ ಒಂದು ಕೊಡುಗೆಗಳನ್ನು ಕೊಡ್ತೀವಿ ಅಂತ ಬಹಳ ಒಂದು ಇದರಲ್ಲಿ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು 2.5 ವರ್ಷ ಆಯಿತು. ಕುರ್ಚಿಗಾಗಿ ಅಧಿಕಾರದ ಹಣಾಹಣಿಯಲ್ಲಿ CM ಕುರ್ಚಿಗಾಗಿ ಕಾದಾಟ ನಡೀತಾ ಇದೆ. ಇಲ್ಲಿ ಜನರ ನೋವನ್ನು ಯಾರು ಕೇಳೋರಿಲ್ಲ. ಅಟ್ಲೀಸ್ಟ್ ಇಲ್ಲಿಯ ಶಾಸಕರುಗಳು ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದಾಗಿ ಹೋಗ್ಕೊಂಡು ಏನು ಇವತ್ತು ಕಾರವಾರದಲ್ಲಿ 450 ಹಾಸಿಗೆ ಉಳ್ಳ ಏನು ನಮ್ಮ ಸರ್ಕಾರದಲ್ಲಿ BJP ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪಾಜಿಯವರು ಮತ್ತು ಬೊಮ್ಮಾಯಿ ಸರ್ ಅವರ ನೇತೃತ್ವದಲ್ಲಿ ಆಗಿರುವಂಥ ಈ ಒಂದು ಹಾಸ್ಪಿಟ್ಲಿಗೆ ಉಪಕರಣಗಳು ಬೇಕು, ಸಲಕರಣೆಗಳು ಬೇಕು ಅಂತೇಳಿ ಆಗಿನ ನಮ್ಮ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಮತ್ತು ನಾವು 30 ಕೋಟಿಯಲ್ಲಿ ನಮಗೆ ಸಲಕರಣೆ ಇವತ್ತು ರೆಡಿಯಾಗಿದೆ. ಅದಕ್ಕೆ ಉಪಕರಣಗಳು ಬೇಕಲ್ಲ, ಆವಾಗ ಅದನ್ನು ಕೊಡಿ ಅಂತ ಹೇಳ್ಕೊಂಡು ಆಗಿನ ಸರ್ಕಾರದಲ್ಲೂ ಕೂಡ ನಾವು ಮಾತಾಡಿದ್ವಿ. ಇವತ್ತು ಇಲ್ಲಿಯ ಜನ ಏನು ಹೇಳ್ತಾ ಇರೋದಂದ್ರೆ ನಾವು ಎಲ್ಲವನ್ನು ತಂದಿದ್ದೇವೆ, ಕಾಂಗ್ರೆಸ್ ಸರ್ಕಾರ ತಂದಿದ್ದೇನೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದೇನೆಂದರೆ, ಕಾಂಗ್ರೆಸ್ ಸರ್ಕಾರ ನೀವು ಏನಾದರೂ 1 ರೂಪಾಯಿ ಬಿಡುಗಡೆ ಮಾಡಿದ್ದಿದ್ರೆ ನಿಮ್ಮ ಆದೇಶ ಸಂಖ್ಯೆಯನ್ನು ತೋರಿಸಿ ಅಂತ ಹೇಳ್ತಾ ಇದ್ದೀವಿ. ಏನು
ಆದೇಶ ಸಂಖ್ಯೆ ಯಾವ ಇಯರ್ನಲ್ಲಿ ಲೆಟರ್ ಮೂವ್ ಆಗಿತ್ತು, ನೀವು ಹೊಸದಾಗಿ ಯಾವುದಕ್ಕೆ ಹಣ ಬಿಡುಗಡೆ ಮಾಡಿದ್ದೀರಿ, ಕಾಂಗ್ರೆಸ್ಸಿಂದ ಯಾವ್ದು ಹಣ ಬರ್ತಾ ಇದೆ, ಯಾವುದೇ ಸರ್ಕಾರದಲ್ಲಿ ಯೋಜನೆ ಬಿಡುಗಡೆ ಆದ ನಂತರ ಆ ಯೋಜನೆಗಳು ಮುಂದೆ ನಡ್ಕೊಂಡು ಹೋಗ್ತದೆ. ಹಾಗೆ ನಮ್ಮ ಅವಧಿಯಲ್ಲಿ BJP ಸರ್ಕಾರದಲ್ಲಿ 150 ಕೋಟಿ ಬಿಡುಗಡೆ ಆಗಿರುವಂಥದ್ದು ಇವತ್ತು ಹಾಸ್ಪಿಟ್ಲ್ ಇವತ್ತು ರೆಡಿಯಾಗಿದೆ. ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪಾಜಿಯವರು ಮಾಡಿರುವಂಥದ್ದು. ಇವತ್ತು ಒಂದು MRI ಮಷಿನ್ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವರಿಗೆ. 2.5 ವರ್ಷ ಆಯಿತು. ಕೇವಲ ನಮ್ಮ 390 ಕೋಟಿ ರೂಪಾಯಿ ನಾವು MLA ಆವಾಗ ತಂದಿರುವಂಥ ಹಣವನ್ನೇ ಇವತ್ತು ಈಗಿನ ಶಾಸಕರು, ಇಲ್ಲಿಯ ಕಾರವಾರದ ಶಾಸಕರು ಖರ್ಚು ಮಾಡ್ತಾ ಇದ್ದಾರೆ. ಬಿಟ್ಟರೆ ಆ ಹಣದಲ್ಲೂ ಕೂಡ 1.5 ಕೋಟಿ 2 ಕೋಟಿಯಲ್ಲಿ ಸಿಗುವಂಥ ಆ MRI ಮಷಿನ್ ಕೂಡ ನಮ್ಮ ಇಲ್ಲಿ ಕಾರವಾರ ಹಾಸ್ಪಿಟ್ಲ್ ಇಲ್ಲ ಎಂದು ತಂದಾಗಲಿಲ್ಲ. ಬಡವರ ಒಂದು ಕಣ್ಣು ಈ ಥರದಲ್ಲಿ ಕಣ್ಣೀರು ಸುರಿಸ್ತಾ ಇರೋದು ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಶಾಪ ಆಗಿರ್ತದೆ. ಯಾಕಂದರೆ ಎಷ್ಟೋ ಸಂಘ ಸಂಸ್ಥೆಗಳು, ಎಷ್ಟೋ ಉತ್ತರ ಕನ್ನಡ ಜಿಲ್ಲೆಯ ಜನರು ಎಷ್ಟೋ ಸಲ ಹೋರಾಡಿದ್ದಾರೆ, ಹತ್ತಿದ್ದಾರೆ. ನಮ್ಗೆ ಏನೂ ಬೇಡ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ ಸ್ವಾಮಿ ಅಂತ. ಕುಮಟಾದಲ್ಲಿ ಇವತ್ತು ಹೇಳ್ತಾರಂದ್ರು ಅದು ನಾಪತ್ತೆ. ಕಾರವಾರದಲ್ಲಿ ಉದ್ಘಾಟನೆಗೆ ಬರ್ತಾರಂತ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ರು. ಬರುವುದು ನಮಗೆ ಸ್ವಾಗತ ಇದೆ. ಆದರೆ ಬರುಗಿಂತ ಪೂರ್ವದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹಾಸ್ಪಿಟ್ಲ್ಗಳು ಕೊರೋನಾ ಟೈಮ್ನಲ್ಲಿ ಚಿಕ್ಕ ಪುಟ್ಟದ ಹಾಸ್ಪಿಟ್ಲ್ ಎಲ್ಲ ಮಾಡಿದ್ವಿ ಯಡಿಯೂರಪ್ಪಾಜಿಯವರು. ಆವಾಗಿನ ಒಂದು ಆ ಹಾಸ್ಪಿಟ್ಲ್ನಲ್ಲಿರೋ ಕಾರವಾರದ ಹಾಸ್ಪಿಟ್ಲ್ನಲ್ಲಿ ಎಲ್ಲ ವೈದ್ಯಾಧಿಕಾರಿಗಳನ್ನು ತುಂಬುವಂಥ ಕೆಲಸ ಕಾಂಗ್ರೆಸ್ಸಿನ CMನವರು ಇವತ್ತು ಮಾಡಬೇಕು, ಇಲ್ಲಿಯ ಶಾಸಕರುಗಳು ಮಾಡಬೇಕು. ಸುಮ್ಮನೆ ಬಂದು ಪ್ರೆಸ್ ಮೀಟ್ ಮಾಡೋದಲ್ಲ, ಸುಳ್ಳು ದಾಖಲೆಗಳನ್ನು ಕೊಟ್ಟು ಪ್ರೆಸ್ ಮೀಟ್ ಮಾಡೋದಲ್ಲ. ನಿಮ್ಮ ದಾಖಲೆ ಸರಿ ಇದ್ದರೆ ದಾಖಲೆ ಸಮೇತ ಬಂದು ಪ್ರೆಸ್ ಮೀಟ್ ಮಾಡಿ. ನಾವು ಕೊಟ್ಟಿದ್ದ ಹಣ, ನಾವು ಕೊಟ್ಟಿದ್ದ ಡಾಕ್ಟರ್ಗಳನ್ನು ನೀವು ತಂದಿದ್ದೀರಿ ಅಂತ ಹೇಳ್ತಾರೆ. ಈಗ ಅಷ್ಟೇ ಇದ್ದರೆ ಇವತ್ತು MRI ಮಷೀನ್ ಅವರು ಬರೋಕ್ಕಿಂತ CM ಉದ್ಘಾಟನೆಗೆ ಬರೋಕ್ಕಿಂತ ಮೊದಲೇ ಹಾಸ್ಪಿಟ್ಲಿಗೆ ತಂದು ಹಾಕಿ. ಜನರಿಗೆ ನ್ಯಾಯ ಕೊಡಿ. ವೈದ್ಯಾಧಿಕಾರಿಗಳಿಲ್ಲ, ನ್ಯೂರೋಸರ್ಜನ್ ಇಲ್ಲ, ಹಾರ್ಟ್ ಸ್ಪೆಷಲಿಸ್ಟ್ ಇಲ್ಲ. ನಮ್ಮ ಒಬ್ಬರು ಇಲ್ಲಿ ಆಕ್ಸಿಡೆಂಟ್ ಆಗಿದ್ದಾರೆ ಅಂದರೆ ನಾವು ಮಂಗಳೂರಿಗೋ ಹುಬ್ಳಿಗೋ ಅಥವಾ ಗೋವಾಕ್ಕೆ ಕರ್ಕೊಂಡು ಹೋಗಬೇಕು. ಹೋಗುವಷ್ಟರಲ್ಲ ಜೀವನ ಮರಣದಲ್ಲಿ ಅವರು ಸತ್ತು ಹೋಗ್ತಾರೆ. ಪಾಪ ಎಷ್ಟೋ ತಂದೆ ತಾಯಿಯವರು ಸತ್ಕೊಂಡು 4 ಮಕ್ಕಳು ಇರುವಂಥವ್ರು ಅನಾಥರಾಗ್ತಾರೆ. ದಯವಿಟ್ಟು ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾವು ಮಾಧ್ಯಮದ ಮುಖಾಂತರ ಅಧಿವೇಶನ ಟೈಮ್ ಇದೆ, ನಡೀತಾ ಇದೆ. ದಯವಿಟ್ಟು ಕಾರವಾರ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಹಾಸ್ಪಿಟ್ಲನ್ನು ಕೊಡಿ. ಇರುವಂಥ ಹಾಸ್ಪಿಟ್ಲ್ಗಳಿಗೆ ಉಪಕರಣಗಳನ್ನು ಕೊಡಿ. ಜೊತೆಯಲ್ಲಿ ವೈದ್ಯಾಧಿಕಾರಿಗಳನ್ನು ನೇಮಿಸಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಖಾಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸು, DC ಆಫೀಸಲ್ಲಿ AC ಒಬ್ಬೊಬ್ಬರು AC ಎಷ್ಟು ಕೆಲಸಗಳನ್ನು ಮಾಡ್ತಾರೆ. ನೇವಲ್ ಬೇಸ್ನವರ ಹಣ ಇನ್ನೂ ತನಕ ಕೊಡ್ಲಿಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲ ನೋಡಿ, ತಹಸೀಲ್ದಾರ್ ಆಫೀಸ್ಗಳು ಹಾಗೆ, ರಿಜಿಸ್ಟರ್ ಆಫೀಸ್ಗಳು ಹಾಗೆ, ಇರುವಂಥ ಆಫೀಸ್ ಕೂಡ ಚೇಂಜ್ ಮಾಡ್ತಾ ಇಲ್ಲ. ಕಟ್ಟಡ ರೆಡಿ ಹಾಕೊಂಡು ಕೂತ್ಕೊಂಡಿದೆ, ಉದ್ಘಾಟನೆ ಮಾಡ್ತಾ ಇಲ್ಲ, ಚೇಂಜ್ ಮಾಡ್ತಾ ಇಲ್ಲ. ಸೀನಿಯರ್ ಸಿಟಿಜನ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅದು ನೋಡ್ತಾ ಇಲ್ಲ. ದಯವಿಟ್ಟು ನಾವು ವಿನಂತಿ ಮಾಡ್ಕೊಳ್ತೇವೆ ಅಧಿಕಾರಿ ವರ್ಗದವ್ರಿಗೂ ಕೂಡ ಎಲ್ಲೆಲ್ಲಿ ಇರುವಂಥ ಖಾಲಿ ಹುದ್ದೆಗಳನ್ನು CMನವ್ರ ಹತ್ರ ಹೋಗ್ಕೊಂಡು ಅವರು ತುಂಬಿಸ್ಕೊಳ್ಬೇಕು, ಜನರಿಗೆ ನ್ಯಾಯ ಕೊಡ್ಬೇಕಂತ ಹೇಳ್ಕೊಂಡು ಈ ಸಮಯದಲ್ಲಿ ನಾವು 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.